ಹಿಜಾಬ್ ಅಂತ ಹೇಳೋದು ಏನು ಅಂತ ಕೇಳಿದರೆ ಹೆಚ್ಚೆಚ್ಚು ಬಟ್ಟೆಯನ್ನು ಮೈಗೆ ಮುಖಕ್ಕೆ ಮುಚ್ಚಿಕೊಳ್ಳಿ. ದುರ್ದೈವ, ಅವರು ಹೆಚ್ಚೆಚ್ಚು ಮುಚ್ಚಿಕೊಳ್ತಾ ಇದ್ದಾರೆ, ನಮ್ಮ ಹೆಣ್ಣು ಮಕ್ಕಳು ಬಿಡ್ತಾ ಇದ್ದಾರೆ. ಆದರೆ ಬರೀ ಅಷ್ಟಕ್ಕೆ ನಿಂತ್ಕೊಳ್ಳಿ, ಬಟ್ಟೆ ಮುಚ್ಚಿಕೊಳ್ಳೋದು ಅಷ್ಟಕ್ಕೆ ಅಲ್ಲ. ನನಗೆ ತುಂಬ ಸಂತೋಷ ಆಗಿರುವಂಥದ್ದು ಏನಂತ ಕೇಳಿದರೆ, ಇಲ್ಲಿದ್ದಂಥ ಕಾಲೇಜಿನ ಪ್ರಾಂಶುಪಾಲ ಗಟ್ಟಿಯಾಗಿ ನಿಂತು ಹಿಜಾಬ್ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರಕ್ಕೆ ಸಿಕ್ಕಿದ್ದು ಇನ್ನೊಂದು ಕಾರಣದಿಂದ. ಅದೇನಪ್ಪ ಅಂತ ಕೇಳಿದರೆ, ನಮ್ಮ ಮಕ್ಕಳು ಕೇಸರಿ ಬಟ್ಟೆ ಹಾಕ್ಕೊಂಡು ಬಂದರು. ಈ ಕೇಸರಿ ಅಂದರೆ ತುಂಬ ಜನಕ್ಕೆ ತುರಿಕೆ, ಎಲರ್ಜಿ ಅದು. ಅದಕ್ಕೋಸ್ಕರ ಕೇಸರಿ ಹಾಕಿ ಬಂದಿರೋದು ತಪ್ಪು ಅಂತ ಹೇಳಿದರು. ಬಟ್ಟೆ ಕಾನೂನಿನ ವಿರೋಧವಾಗಿರುವ ಹಿಜಾಬ್ ಧರಿಸಿಕೊಂಡ ಬಂದದ್ದು ತಪ್ಪು ಆಗಲಿಲ್ಲ, ಕೇಸರಿ ಬಟ್ಟೆ ಉಟ್ಕೊಂಡು ಬಂದಿರೋದು ತಪ್ಪು. ಅಂದರೆ ಅವರೇನೋ ಮಾಡಿದ್ರು, ಅದಕ್ಕೆ ನೀವು ರಿಯಾಕ್ಷನ್ ತೋರಿಸಬಾರ್ದು ಅಂತ. ಇಡೀ ಸಮಾಜ ನಮ್ಮದು ಸೋತಿರೋದನ್ನು ಇವತ್ತಿನ ಹಾಗೆ ಅವರು ಹೊಡಿಲಿ ಬಡಿಲಿ ಏನು ಬೇಕಾದ್ರೂ ಮಾಡಲಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ. ಅದರಿಂದಾಗಿ ನಮಗೆ ಇವತ್ತು ಇಷ್ಟು ದೊಡ್ಡ ಸಮಸ್ಯೆ ಬರಲಿಕ್ಕೆ ಕಾರಣ. ಸುಮ್ಮನೆ ಎಲ್ಲವರೆಗೆ ಕೂತ್ಕೊಳ್ಬೇಕು ನಾವು? ಅದು ಸಾಧ್ಯನೇ ಇಲ್ಲ. ದೇಶ ವಿಭಜನೆ ಆಯಿತು, ಅದರಿಂದಾಗಿ ದೇಶ ವಿಭಜನೆ ಆಯಿತು. ಇವತ್ತು ಈ ಎಲ್ಲ ಸಮಸ್ಯೆಗಳು ಬಂದಿರೋದು ಅದಕ್ಕೋಸ್ಕರ ಹಿಂದೂ ಸಮಾಜ ರಿಯಾಕ್ಷನ್ ತೋರಿಸುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಉಡುಪಿಯಲ್ಲಿ ಅದನ್ನು ತೋರಿಸಿದರು. ಅದಕ್ಕೋಸ್ಕರ ಉಡುಪಿ ಜಗತ್ ಪ್ರಸಿದ್ಧ ಆಯಿತು. ಉಡುಪಿ 6 ಜನ, ಅದಾದ ಮೇಲೆ ಕುಂದಾಪುರ, ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಬೇರೆ ಜಿಲ್ಲೆ, ರಾಜ್ಯದ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಅಂತರ್ದೇಶೀಯ ಅದೊಂದು ವಿಷಯ ಆಗೋಯ್ತು. ಕಾರಣ ಭಾರಿ ಪ್ರಮುಖ ಅಂದರೆ ನಾವು ರಿಯಾಕ್ಷನ್ ತೋರಿಸಿರುವಂಥದ್ದು, ನಾವು ಬಿಡೋದಿಲ್ಲ ಅಂತ ಹೇಳಿರುವಂಥದ್ದು. ನೆನ್ಪಿಟ್ಟುಕೊಳ್ಳಿ, ಅವರು ಹಿಜಾಬ್ ಬರೀ ಬಟ್ಟೆ ದೃಷ್ಟಿಯಿಂದ ಮಾಡಿದ್ರಲ್ಲ, ಅವರ ಯೋಚನೆ. ಈಗ ಮುಸಲ್ಮಾನರ ಹತ್ರ ಕೇಳಿ, ಅವರ ದೇವರನ್ನು ಮಾತ್ರ ಪೂಜೆ ಮಾಡಬೇಕು ಅಂತ ಹೇಳೋದು. ಕ್ರಿಶ್ಚಿಯನ್ರು ಕೇಳಿದರೆ ಅವರ ದೇವ ಯೇಸುವನ್ನು ಮಾತ್ರ ಪೂಜೆ ಮಾಡಬೇಕು, ಅವರ ದೇವರನ್ನು ಪೂಜೆ ಮಾಡಿದರೆ ಮಾತ್ರ ಸ್ವರ್ಗ ಅಂತ ಹೇಳ್ತಾರೆ. ಅದು ಧರ್ಮ ಆಗುದು ಹೇಗೆ? ಎರಡನೇದು, ಅವರ ದೇವರನ್ನು ಪೂಜೆ ಮಾಡದೇ ಇದ್ದರೆ ನೀನು ಉಳಿವಾಗಿಲ್ಲ ಅಂತ ಹೇಳ್ತಾರೆ. ನೀವು ಕಾಶ್ಮೀರ್ ಫೈಲ್ಸ್ ಸಿನಿಮಾ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು. ಅಲ್ಲಿ ಒಂದೋ ಇದನ್ನು ಒಪ್ಪಿಕೋ, ಇಲ್ಲನೇ ಮತಾಂತರ ಆಗು, ಇಲ್ಲನೇ ಓಡು. ಅವರು ಹೇಳಿದೇ ಆಗಬೇಕು, ಇಲ್ಲ ಅಂತಾದರೆ ನಮ್ಮನ್ನು ಕತ್ತರಿಸ್ತಾರೆ. ಅದು ಧರ್ಮ ಆಗುದಿಲ್ಲ. ದುರ್ದೈವದಿಂದ ನಾವು ಯಾವುದೋ ದೇವಸ್ಥಾನದಲ್ಲಿ ಇಂಥ ಕಡೆಗಳಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತ ಅವರನ್ನು ಕರೆಸಿ ಭಾಷಣ ಮಾಡ್ತೇವೆ, ಮಾಡಿಸ್ತೇವೆ ನಾವು. ನಾಚಿಗೆ ಮರೆಯೋದಿಲ್ಲ ನಮಗೆ. ಅವರು ನಮಗೇನು ಬೋಧನೆ ಮಾಡೋದು? ಅವ್ರು ನಮಗೆ ಬೋಧನೆ ಮಾಡಲಿಕ್ಕೆ ಸಾಧ್ಯನಾ? ಮಹಿಷಮರ್ದಿನಿ ಅವರು ಆಚರಣೆ ಅವರು ಒಪ್ಕೊಳ್ತಾರ ದೇವರು ಅಂತ? ಅದಕ್ಕೋಸ್ಕರ ಧರ್ಮ ಮತ್ತು ರಿಲಿಜನ್, ಮತ ಅದು ಬೇರೆ ಬೇರೆ. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿ ಸಾಗುತ್ತೆ.